ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಬರ್ಗರ್ ಮಾಡುವಂತಿದ್ದೇನೆ. ನನ್ನ ಮಗಳಿಗೆ ಬರ್ಗರ್ ಅಂದರೆ ತುಂಬ ಇಷ್ಟ. ನೋಡಿ, 1 ಸ್ಪೂನು ಎಣ್ಣೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹೀಗೆ ಮಾಡಬೇಕು. ಅದಕ್ಕೆ ನೀರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಆದ ನಂತರ ಈಗ ಟೊಮೆಟೊ ಹಾಕಿ ಈಗ ಟೊಮೆಟೊ ಹಾಕಿ ಆಯಿತು ನೋಡಿ. ಟೊಮೆಟೊ ಮತ್ತು ನೀರುಳ್ಳಿ, 2 ಕಾಯಿ ಮೆಣಸು. ಈಗ ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ. ಆಲೂಗೆಡ್ಡೆ ಹಾಕ್ತಾ ಇದ್ದೇನೆ. ಅವಳಿಗೆ ತುಂಬ ಇಷ್ಟ ಬರ್ಗರ್ ಅಂದರೆ, ಹಾಗೆ ಮಾಡ್ತಾ ಇದ್ದಾಳೆ ನೋಡಿ. ಈಗ ಗರಂ ಮಸಾಲ ಅರ್ಧ ಸ್ಪೂನು, ಹಾಗೆ ಅರ್ಧ ಸ್ಪೂನ್ ಮೆಣಸಿನ ಪುಡಿ ಮತ್ತು 1/4 ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದಾಳೆ. ಈಗ ನೋಡಿ, ಇದು ಸ್ವಲ್ಪ ನೀರು ಹಾಕಿ, ತುಂಬ ಅಲ್ಲ, ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಸ್ಲೋ ಬೆಂಕಿ ಇಟ್ಟಿದೆ. ಈಗ ಇದು ಸ್ವಲ್ಪ ಬೇಯಬೇಕು ನೋಡಿ. ಗರಂ ಮಸಾಲ ಅರ್ಧ ಸ್ಪೂನು, ಮಕ್ಕಳಿಗೆಲ್ಲ ಇಂಥ ತಿಂಡಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳು ಯಾವಾಗಲೂ ಮಾಡ್ತಾ ಇರ್ತಾಳೆ. ಬರ್ಗರು, ಹಾಗೆ ಗೋಬಿ ಮಂಚೂರಿ ಹಾಗೆ ಅದೆಲ್ಲ ಮಾಡ್ತಾ ಇರ್ತಾಳೆ. ಈಗ ಸ್ವಲ್ಪ ನೀರು ಹಾಕಿದ್ಲು. ಇದು ಓನ್ ಸ್ಟೈಲ್ ಅವಳದೆ. ಹಾಗೆ ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತೆ. ಹಾಗೆ ಈಗ ನೋಡಿ, ಮುಚ್ಚಳ ಮುಚ್ಚಿನ್ನು ಬೇಯಲಿಕ್ಕೆ ಬಿಡಬೇಕು. ಸ್ವಲ್ಪ ಬೇಯಲಿ ನೋಡಿ. ಬೆಂದಿದೆ, ಈಗ ಆಯಿತು, ರೆಡಿ ಆಯಿತು. ಈಗ ತೆಗೆದಿಟ್ಲು. ಈಗ ಬರ್ಗರ್ ಇದು ಬನ್ ಉಂಟಲ್ಲ, ಬರ್ಗರ್ ಬನ್ನನ್ನು ಕಟ್ ಮಾಡಿ ನೋಡಿ, ಈ ರೀತಿ ಬಿಸಿ ಮಾಡಿಕೊಳ್ಬೇಕು. 2 ಸೈಡ್ನು ಬಿಸಿ ಆಗಬೇಕು ಅದು. ಈಗ ನೋಡಿ, ಒಂದು ಸೈಡ್ ಸ್ವಲ್ಪ ಕಪ್ಪಾಯಿತು, ಆದರೂ ಪರವಾಗಿಲ್ಲ. ಇದಕ್ಕೆ ಎಣ್ಣೆ ಎಲ್ಲ ಎಂತ ಹಾಕ್ಕೊಳ್ಳಿಲ್ಲ. ತುಪ್ಪ ಎಣ್ಣೆ ಹಾಕ್ಕೊಳ್ಳೋರು ಹಾಕ್ಕೊಳ್ಬೋದು. ತುಪ್ಪ ಎಣ್ಣೆ ಬೇಡ ಅಂತೇಳಿದೆ, ಅದಕ್ಕೆ ತುಪ್ಪ ಎಣ್ಣೆ ಹಾಕಲಿಲ್ಲ. ಈಗ ಗ್ಯಾಸ್ ಆಫ್ ಮಾಡಿಕೊಂಡ್ಳು. ಈಗ ಮಾಡಿದಂಥ ಮಸಾಲೆಯನ್ನು ಹಾಕಬೇಕು ಅದಕ್ಕೆ. ಈಗೆಲ್ಲ ರೆಡಿ ಮಾಡ್ತಿದ್ದಾಳೆ ನೋಡಿ. ಈಗ ಮಸಾಲೆ ಹಾಕ್ತಿದ್ದಾಳೆ ನೋಡಿ. ಈ ರೀತಿ ಮಸಾಲೆ ಹಾಕಬೇಕು ಫುಲ್ಲು. ಆದ ನಂತರ ಮಸಾಲೆ ಹಾಕಿ ಈಗ ನೀರುಳ್ಳಿ ಇಟ್ಲು. ನೀರುಳ್ಳಿ ಇಡಬೇಕು ಹೀಗೆ ಸುತ್ತಲೂ ಫುಲ್ಲು. 3 ಪೀಸ್ ಇಟ್ಟಿದೆ. 3 ನೀರುಳ್ಳಿ, ಹಾಗೆ ಸೌತೆ 1 ತುಂಡು, ಹಾಗೆ 1 ಚಕ್ರದ ಹಾಗೆ 1 ಕ್ಯಾಪ್ಸಿ, ಹಾಗೆ 2 ಟೊಮೆಟೊ, 2 ಪೀಸ್ ಟೊಮೆಟೊ. ಹಾಗೆ ಅದಕ್ಕೆ ಸ್ವಲ್ಪ ಈಗ ಮಸಾಲೆ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಮಸಾಲೆ ಹಾಕ್ಕೊಳ್ಬೇಕು ಮೇಲೆ. ಈಗ ಇದರ ಮೇಲೆ ಎಲೆಕೋಸು, 2 ಪೀಸ್ ಎಲೆಕೋಸು ಇಡಬೇಕು ನೋಡಿ. ಈ ರೀತಿ 2 ಪೀಸ್ ಎಲೆಕೋಸು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡಿದ್ಲು.
ಸ್ವಲ್ಪ ಪ್ರೆಸ್ ಮಾಡಿ ಸರಿ. ಬನ್ನನ್ನು ಇನ್ನು ಮೇಲೆ ಮುಚ್ಚಲಿಕ್ಕೆ ಉಂಟು, ಅದಕ್ಕೆ ಸ್ವಲ್ಪ ಮತ್ತೆ ಮಸಾಲೆ ಇಟ್ಟಿತ್ತು. ಈಗ ಹಾಗೆ ಅದನ್ನು ಇಟ್ಟು ಪ್ರೆಸ್ ಮಾಡಬೇಕು. ಅಂದರೆ ಇದು ಎರಡು ಕೈಯಲ್ಲಿ ಹೀಗೆ ತೆಗೆದು ತಿನ್ನಬೇಕು ಒಟ್ಟಿಗೆ, ಅದು ಎಲ್ಲ ತಿನ್ನುವಾಗ ಒಟ್ಟಿಗೆ ಬರಬೇಕಲ್ಲ, ಅದಕ್ಕೆ. ಈಗ ನೋಡಿ ಮಾಡಿ ಆಯಿತು. ಈ ರೀತಿ ತುಂಬ ಚೆನ್ನಾಗಿ ಬಂದಿದೆಲ್ಲ. ಮನೆಯಲ್ಲಿ ನಾವೇ ತಂದು ಒಂದು ಬನ್ನಿದ್ರೆ ಒಬ್ಬರಿಗೆ ಆಗುತ್ತೆ. ನೋಡಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್.